ನಾಮಧೇಯದಿಂದ ಈ ಲೋಕದ ಬೆಳಕನ್ನು ಕಂಡುಬಿಡು. ನಾನು ಎಳೆಯ ವಯಸ್ಸಿನಲ್ಲಿ ನಾರದ ಮಂಚಗಳು ಮುಂದಾಡಿದಂತಹ ಮಾತು ಹಿಂದಿನ ಜನ್ಮದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ಪರಮೇಶ್ವರನಿಗೆ ಸತ್ಯಾಗಬೇಕು, ನೀನು ಅದಕ್ಕಾಗಿ ತಪವನ್ನು ಗೈಯಬೇಕೆನ್ನುವ ಹಾಗೆ ವಿಚಾರವನ್ನು ತಿಳಿದಂತಹ ನಾನು ತಪವನ್ನು ಗೈಯುವುದಕ್ಕಾಗಿ ಬಂದವಳು. ಹಣೆಗೆ ಭಸ್ಮವನ್ನು ಲೇಪಿಸಿಕೊಂಡೆ. ನಾರು ವಸನದಲ್ಲಿ ಪ್ರಪಂಚದಲ್ಲಿ ನಮ್ಮೊಬ್ಬಳನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಸ್ವಾಮಿ. ಪತಿವೃತ್ಯ ಅಂತ ಹಿಂದಿಗೆ ಮುತ್ತೈದೆ ಕರೆಯುವುದು ಯಾವತ್ತೂ ಬೇಕಂತೆ. ಈ ಹೊತ್ತಿಗೆ ನಿಮ್ಮನ್ನು ಬೆಳೆದುಕೊಂಡಂತಹ ನಾನು ವಿಧವೆಯಾಗಿ ಹೋದನಲ್ಲ ಸ್ವಾಮಿ. ಈ ಪ್ರಪಂಚದಲ್ಲಿ ಮುಂದೆ ನಿಮ್ಮನ್ನು ಕಳೆದುಕೊಂಡು ನಾನು ಯಾವ ರೀತಿ ಬದುಕುವುದಕ್ಕೆ ಉಂಟು ಸ್ವಾಮಿ. ಈ ವೈದವ್ಯದ ಪಟ್ಟವನ್ನು ಕಟ್ಟಿಕೊಟ್ಟು ಈ ಕೆಟ್ಟ ಮುಖವನ್ನು ತೋರಿಸಿಕೊಂಡು ನಾನು ಯಾವ ರೀತಿ ಬದುಕಬೇಕು ಸ್ವಾಮಿ ಪ್ರಪಂಚದಲ್ಲಿ? ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡು ಬದುಕುವಂತಹ ಶಕ್ತಿ ನನಗೆ ಖಂಡಿತ ಇಲ್ಲ. ಈ ಹುಟ್ಟಿಗೆ ನಿಮ್ಮನ್ನು ಕಳೆದುಕೊಂಡಿರುವಂತಹ ನಾನು ಇಲ್ಲೇ ಇರ್ತೇನೆ ಅಂತ ಭಾವಿಸುತ್ತಿದ್ದೆ. ನೀವಿಲ್ಲದೆ ಹೋಗಿರುವಂತಹ ಇಲ್ಲಿ ಅರಮನೆ ನನ್ನ ಪಾಲಿಗೆ ಸರಿಮನೆಯಂತೆ ಸ್ವಾಮಿ. ಬೇಡ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಿರುವಂತಹ ನಾನು ಅಂಚನೆ ಈ ಇಲ್ಲಲ್ಲಿ ತಂದಾಡ ಎಂಬತ್ತ ಕಷ್ಟ ಆ ಕಾರಣಗಳು ಯಾರು ಮುಟ್ಟುವವರ ಸಾಧ್ಯತೆ ಇಚ್ಛೆ ಕೊರಿಯನೆ ಮೋಗ್ಯದ ಆಸ್ವರ ಗೋಚರ ಆಯಿನ ಉತ್ತುವ ಪುಣ್ಯಗಳಿಗೆ